ಹಾಯ್ ಹೆಲೋ ಸ್ಮೈಲ್ ಪ್ಲೀಸ್ ವಿತ್ ಮಿರೇನಿಟಾ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ನಾನಿನ್ನು ನನ್ನ ಡೈಲಿ ಫುಡ್ ರೊಟೀನನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕಂತೆಲ್ಲ ಇಷ್ಟಪಡ್ತಿದ್ದೇನೆ. ಯಾಕೆ ಹೇಳಿದರೆ ಅದರಿಂದ ಅನೇಕರಿಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಅಥವಾ ಆರೋಗ್ಯಕರವಾಗಿ ಇರಲಿಕ್ಕೆ ಹೆಲ್ಪ್ ಆಗ್ಬೋದು ಹೇಳುವಂಥ ಒಂದು ಉದ್ದೇಶದಿಂದ. ಮೊದಲನೇದಾಗಿ ನೀವು ಇಲ್ಲಿ ಕೆಲವು ರೀತಿಯ ನಟ್ಸನ್ನು ನೋಡ್ತಾ ಇದ್ದೀರಿ. ಈ ಒಂದೊಂದು ನಟ್ಸ್ನ ಬಗ್ಗೆ ನಾನು ಪ್ರತಿದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ನಿನ್ನೆ ಮಧ್ಯಾಹ್ನದ ಲಂಚ್ಗೆ ನಾನು ಇಲ್ಲಿ ಪಪ್ಪಾಯವನ್ನು ಸ್ವಲ್ಪ ಯೂಸ್ ಮಾಡಿಕೊಂಡಿದ್ದೆ. ಇದು ಮನೆಯಲ್ಲಿ ಬೆಳೆದಂಥ ಪಪ್ಪಾಯ. ಅದಾದ ಮೇಲೆ ನಾನು 3 ಆರ್ಗ್ಯಾನಿಕ್ ಎಗ್ನ ಒಂದು ಬುರ್ಜಿಯನ್ನು ಮಾಡಿಕೊಂಡೆ. ಸೊ ಇದು ಬುರ್ಜಿಗೆ ನಾನು ಸ್ವಲ್ಪ ಮಶ್ರೂಮನ್ನು ಸಹ ನಾವು ಆ್ಯಡ್ ಮಾಡಿಕೊಂಡು ಒಂದು ಹೆಲ್ದಿಯಾಗಿರುವಂಥ ಒಂದು ಎಗ್ ಬುರ್ಜಿ ಮಾಡಿಕೊಂಡು ಅದರೊಟ್ಟಿಗೆ ನಾನೊಂದು 2 ಸ್ವೀಟ್ ಪೊಟ್ಯಾಟೋನ ಸಹ ಯೂಸ್ ಮಾಡಿಕೊಂಡು ಇದು ನನ್ನ ಮಧ್ಯಾಹ್ನದ ಲಂಚ್ ಆಗಿರ್ತದೆ. ಸಂಜೆಗೆ ನಾನು ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಪಂಪ್ಕಿನ್ ಸೀಡ್ಸನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಅದು ಆದ ನಂತರ ಒಂದು 2 ರಿಂದ 3 ಪೀಸ್ ಆಗುವಷ್ಟು ಅನಾನಸನ್ನು ತಗೊಂಡಿದ್ದೇನೆ. ಅದೇ ರೀತಿಯಾಗಿ ನಾನಿಲ್ಲಿ ಸ್ವಲ್ಪ ಪಪ್ಪಾಯವನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಸೊ ಇದೆಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತದೆ. ಸೊ ಅದೇ ರೀತಿಯಾಗಿ ನೆಲ್ಲಿಕಾಯಿ ಮನೆಯಲ್ಲಿತ್ತು. ನೆಲ್ಲಿಕಾಯಲ್ಲಿ ನಮಗೆ ವಿಟಮಿನ್ ಸಿ ಸಿಗ್ತದೆ. ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾದಿಂದ ನಮ್ಮನ್ನು ರಕ್ಷಿಸ್ತದೆ ಮತ್ತು ಜೀರ್ಣ ಕ್ರಿಯೆಗೆ ಸಹ ಅದು ನಮಗೆ ಹೆಲ್ಪ್ ಆಗಿರ್ತದೆ. ಅದರ ಒಟ್ಟಿಗೆ ಚರ್ಮದ ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆ ನೆಲ್ಲಿಕಾಯಿ ತುಂಬ ಉತ್ತಮ. ಅದರ ಒಟ್ಟಿಗೆ ನಾನು 3 ಆರ್ಗ್ಯಾನಿಕ್ ಎಗ್ಗನ್ನು ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಕುಕುಂಬರ್ನನ್ನು ಯೂಸ್ ಮಾಡಿಕೊಂಡು ಎಗೇನ್ ಬ್ರೆಜಿಲ್ ನಟ್ ಹಾಗೂ ಸ್ವಲ್ಪ ಪೀನಟನ್ನು ರೋಸ್ಟ್ ಮಾಡಿಕೊಂಡು ನಾವಿಲ್ಲಿ ನಮ್ಮ ನೈಟ್ ಡಿನ್ನರನ್ನು ಇಲ್ಲಿಗೆ ಫಿನಿಶ್ ಮಾಡ್ತಾ ಇದ್ದೇನೆ. ಸೊ ಇನ್ನಷ್ಟು ಹೆಲ್ದಿ ಫುಡ್ ಅದೇ ರೀತಿಯಾಗಿ ಡೈಲಿ ರೊಟೀನ್ ವಿಡಿಯೋಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.